ಕೋಟಿಯನ್ನು ನಿಲ್ಲಿಸಿದ್ರು. ಈಗ ಭಗವಾನಪಿ ವೈಕುಂಠ, ಸೊ ಭಗವಂತನೇ ಸ್ವಯಂ, ಸೊ ಅವರು ಬಂದು ಈಗ ಇಂದ್ರನ ಜೊತೆಗೆ ಸಂಪೂರ್ಣವಾಗಿ ಇನ್ನ ಏನಾದರೂ ಅಲ್ಪ ಸ್ವಲ್ಪ ಇದ್ರೂ ಕೂಡ ಇವರ ಹತ್ರ ಪೃಥು ಮಹಾರಾಜರೇ ಅವರ ಬಗ್ಗೆ ಒಂದಿದು, ಅದನ್ನು ಕೂಡ ಸಂಪೂರ್ಣವಾಗಿ ತೆಗಿತಾ ಇದ್ದಾರೆ. ಸೊ ಭಗವಂತನು ಮತ್ತೆ ಇಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ, ಅವರು ಉಪದೇಶಿಸ್ತಾ ಇದ್ದಾರೆ. ಸೊ ಹೀಗೆ ಅರ್ಜುನನಿಗೂ ಕೂಡ ಭಗವಂತನು ಗೀತೆಯಲ್ಲಿ ಮೊದಲಿನಿಂದಲೇ ದೇಹದ ಪರಿಕಲ್ಪನೆಯಿಂದ ಹೊರಗೆ ತೆಗಿತಾರೆ. ಸೊ ಇದೇ ಎಲ್ಲದರ ನಮ್ಮ ಮೂಲ ಭೌತಿಕ ಅಸ್ತಿತ್ವದ ಕಾರಣ. ನಾವು ದೇಹದ ಭಾವನೆಯಲ್ಲಿದ್ದೇವೆ, ತಪ್ಪು ಕಲ್ಪನೆಯಲ್ಲಿದ್ದೇವೆ. ತಪ್ಪು ಕಲ್ಪನೆ, ಸೂಕ್ಷ್ಮ ದೇಹ, ಸ್ಥೂಲ ದೇಹ, ಸೊ ಬೇರೆ ಬೇರೆ ರೀತಿ ನಾವು ಕಲ್ಪನೆಯಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಸೊ ಹೀಗೆ ಭಗವಂತನು ಹೇಳ್ತಾ ಇರೋದು, ಸೊ ನೀನು ಗುರುತಿಸು ಆತ್ಮಾನಂ. ಸೊ ಇದೇನು ಹೇಳ್ತಾ ಇದ್ದಾರೆ, ಕ್ಷಮಾಪಯತ ಆತ್ಮಾನಂ ಅಮುಷ್ಯ ಕ್ಷಂತು ಅರಸಿ. ಸೊ ನಿಜವಾದ ಗುರುತು, ನಿಜವಾದ. ಸೊ ಹಿಂದೆ ಕೂಡ ಬ್ರಹ್ಮದೇವರು ಕೂಡ ಆ ರೀತಿಯಲ್ಲೇ ಹೇಳಿದ್ದು ಇಂದ್ರನ ಬಗ್ಗೆ. ಇಂದ್ರನು ಕೂಡ ನಿನ್ನ ರೀತಿಯಲ್ಲೇ ಭಗವಂತನ ಭಾಗ. ನೀನು ಹೇಗೆ ಭಗವಂತನ ಭಾಗ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಹಾಗೆ ಪ್ರತಿಯೊಂದು ಜೀವಿಯು ಇಂದ್ರನು ಕೂಡ ಹಾಗೆ ಭಾಗ. ಸ್ವಂತ ಹಿಂದೆ ಬ್ರಹ್ಮದೇವರು ಕೂಡ ನಾವು ಕೇಳಿದ್ವಿ, ಹಿಂದೇನ ಅಧ್ಯಾಯದಲ್ಲಿ ಅವ್ರು ಹೇಳಿದ್ರು. ಈಗ ಭಗವಂತನು ಕೂಡ ಇದೇ ರೀತಿಯಲ್ಲಿ ಈ ಒಂದು ಚಿಂತನೆಯನ್ನು ಮತ್ತೆ ನೀನು ಇದರ ಮೂಲಕ ಇದನ್ನು ಅರ್ಥ ಮಾಡಿದ ಸನ್ನಿವೇಶವನ್ನು ಪರಿಹರಿಸಲು ನೋಡು. ಸೊ ಇಲ್ಲಿ ಬಹಳ ಶ್ರೀಲ ಪ್ರಭುಪಾದರ ಭಾವಾರ್ಥ ಕೂಡ ಬಹಳ ಚೆನ್ನಾಗಿದೆ. ಪ್ರಭುಪಾದರು ಹೇಳ್ತಾ ಇರೋದು, ಸೊ ಇದು ಆತ್ಮದ ಒಂದು ರೀತಿಯ ರೋಗ, ಭೌತಿಕ ರೋಗ. ಇದರಿಂದ ನಮಗೆ ಈ ರೀತಿಯ ಪರಿಕಲ್ಪನೆಗಳು, ಈ ರೀತಿಯ ಚಟುವಟಿಕೆಗಳು ಅಂತ ಹೇಳ್ತೇವೆ. ಸೊ ಹಾಗೆ ತುಂಬಾ ಒಂದು ಒಳ್ಳೆಯ ಉದಾಹರಣೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಹುಚ್ಚ. ಸೊ ಇವತ್ತಿನ ನ್ಯಾಯಾಧೀಶ ಕಚೇರಿಯಲ್ಲಿ ಕೂಡ ನಾವು ನೋಡೋದು, ನ್ಯಾಯಾಲಯದಲ್ಲಿ. ಸೊ ಯಾರಾದರನ್ನು ಈ ರೀತಿ ನಿರೂಪಿಸ್ಬಿಟ್ರೆ, ದೊಡ್ಡ ಕೊಲೆಗಾರನಾಗಿರ್ಬೋದು, ಅದನ್ನ ನಿರೂಪಿಸ್ಬಿಟ್ರೆ ಅಕಸ್ಮಾತ್ ಆ ಕೊಲೆಗಾರ ಯಾರು ಇವರನ್ನು ಶಿಕ್ಷಿಸಬೇಕು ಹೇಳ್ತಾರೆ, ಆಗ ನ್ಯಾಯಾಧೀಶರು ಅವರನ್ನ ನಿರೂಪಿಸಿದ್ರೆ ಈ ತರ ಅವನು ಹುಚ್ಚನಾಗಿದ್ದಾನೆ, ಹುಚ್ಚನ ಯಾವುದೋ ಒಂದು ಪ್ರಭಾವ ಇತ್ತು, ಆ ಥರ ರೋಗ ಇದೆ, ಆ ವ್ಯಕ್ತಿಗೆ ಮಾನಸಿಕ ರೋಗಗಳಿದೆ. ಯಾಕಂದ್ರೆ ಆ ರೀತಿಯ ಮಾನಸಿಕ ರೋಗ ಇದರಲ್ಲಿ ಆ ವ್ಯಕ್ತಿ ತನ್ನ ಅಸ್ತಿತ್ವದ ಮೇಲೆ, ತನ್ನ ಮನಸ್ಸಿನ ಮೇಲೆ ನಿಗ್ರಹವನ್ನು ಕಳ್ಕೊಳ್ತಾನೆ. ಅವನೇನ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಸೊ ಹಾಗೆ ಅದೇನಾದ್ರು ನಿರೂಪಿಸ್ಬಿಟ್ರೆ ಯಾರಾದ್ರೂ ಆ ರೀತಿ ಆ ವ್ಯಕ್ತಿ ಒಬ್ಬ ಹುಚ್ಚ, ಆ ರೀತಿ ಮಾನಸಿಕ ಒಂದು ರೋಗವನ್ನು ಪಡೆದಿದ್ದಾನೆ, ಸೊ ಈ ತರ ಅಂತ ಹೇಳ್ಬಿಟ್ರೆ, ಅದು ತೋರಿಸ್ಬಿಟ್ರೆ ನ್ಯಾಯಾಲಯದಲ್ಲಿ ಇವರು ಅವರಿಗೆ ಕ್ಷಮಾಪಣೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಕಾರಣರಲ್ಲ ಅಂತ. ಅವರು ಕಾರಣರಲ್ಲ ಅಂದ್ರೆ ಅಲ್ಲಿ ಅವರಿರುವ ಒಂದು ಪ್ರಭಾವ, ಆ ಮಾನಸಿಕ ಸ್ಥಿತಿ ಅದು ಮಾಡಿಸ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋ ಒಂದು ರೀತಿ ಭೌತಿಕವಾಗಿ ಪ್ರತಿಯೊಬ್ಬರು ನಾವು ಅದೇ ರೀತಿ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಸೊ ಪ್ರಕೃತಿಯ ಗುಣಗಳು ಆಕ್ಚುಲಿ ನಮ್ಮನ್ನು ಇಲ್ಲಿ ನಮ್ಮ ಚಟುವಟಿಕೆಗಳನ್ನು ನಡೆಸ್ತಾ ಇರೋದು. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಆದರೆ ಈ ಒಂದು ಮಿಥ್ಯ ಅಹಂಕಾರಕ್ಕೆ ನಾವು ಬದ್ಧರಾದ್ದರಿಂದ ಇದು ನಾವು ಮಾಡಿದ್ದು ಅಂತ ಅನ್ಕೊಳ್ತೇವೆ. ಸೊ ಆದರೂ ಇದಕ್ಕೆ ಕಾರಣರು ನಾವು ಒಂದು ರೀತಿ. ಯಾಕಂದ್ರೆ ಈ ನಮ್ಮ ಇಚ್ಛೆಗಳಿದೆ, ಪ್ರತಿಯೊಂದು ಜೀವಿಗೆ ಇಚ್ಛೆಗಳಿದೆ. ಸೊ ಅದನ್ನ ದುರುಪಯೋಗಿಸಿ ನಾವು ಇದು ಯಾವ್ದಾದ್ರು ಒಂದು ಗುಣಕ್ಕೆ ಸಿಕ್ಕಿ ಬೀಳ್ತೇವೆ. ಸತ್ವಗುಣ, ಇಲ್ಲಾಂದ್ರೆ ರಜೋಗುಣ, ಇಲ್ಲ ತಮೋಗುಣ. ಸೊ ಹಾಗೆ ಅದ ಕಾರಣ ಕೂಡ ಇದೆ, ಇಲ್ಲ ಅಂತಲ್ಲ, ನಮ್ಮ ಒಂದು ಇದು ಇದೆ. ಆದರೂ ಇಲ್ಲ ಹೇಳ್ತಾ ಇರೋದು, ಒಂದ್ಸಲ ಅಲ್ಲಿಗೆ ನಾವು ರೋಗಕ್ಕೆ ಸಿಕ್ಕಿಬಿದ್ಮೇಲೆ ನಮಗೆ ಸ್ವತಂತ್ರ ಇದೆ. ಆ ರೋಗ ಬಂದ ಮೇಲೆ ರೋಗಿ ಹೇಳಕ್ಕಾಗಲ್ಲ, ಇಲ್ಲ ನನಗೀಗ ಜ್ವರ ಬರಬಾರದು, ನನಗೆ ಈಗ ಈ ರೀತಿ ಕಾಯಿಲೆ, ಈ ರೀತಿ ನೋವು ಬರಬಾರ್ದು ಹೇಳಕ್ಕಾಗಲ್ಲ. ಬಂದಿದೆ, ಆ ರೋಗ ಬಂದ್ಮೇಲೆ ಬರಲೇಬೇಕು, ಅದರ ಲಕ್ಷಣಗಳು ಕಾಣಿಸ್ಕೊಳ್ಳೇಬೇಕು. ಸೊ ಹಾಗೆ ನಮಗೂ ಕೂಡ ಈ ಅಸ್ತಿತ್ವದಲ್ಲಿ
ಸತ್ವ ರಜಸ್ ತಮಸ್. ಸೊ ಇದರ 3 ಗುಣಗಳಿದೆ. ಸೊ ಅದು ನಾವು ಸಿಕ್ಕಿ ಬಿದ್ಮೇಲೆ ಅದರ ನಾವು ಲಕ್ಷಣಗಳನ್ನ ನಮ್ಮ ಇಂದ ಬಂದೇ ಬರುತ್ತೆ. ಜಡ ತಮೋ ಗುಣ ಅಂದ್ರೆ ಜಡತನ ಇರುತ್ತೆ, ಆಲಸ್ಯ ಇರುತ್ತೆ ನಮ್ಗೆ. ರಜೋಗುಣ ಅಂದ್ರೆ ಭೌತಿಕ ಯಾವ್ದಾದ್ರು ಪಡೆಯೋ ಒಂದು ತೀವ್ರ ಶ್ರಮ, ಆ ರೀತಿಯ ಒಂದು ದ್ವೇಷ, ಆ ರೀತಿಯ ಒಂದು ಅತಿ ಆಸೆ, ನೆಮ್ಮದಿ ಇಲ್ಲ. ಸೊ ರಜೋಗುಣದ ಪ್ರಭಾವ. ಸತ್ವಗುಣ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಅಲ್ಲಿ ಆದ್ರೂ ಸ್ವಲ್ಪ ಇದರ ಒಂದು ಸ್ವಲ್ಪ ಇಂದ್ರಿಯಗಳ ನಿಗ್ರಹ ಇರುತ್ತೆ, ಮನಸ್ಸಿನ ನಿಗ್ರಹ ಸ್ವಲ್ಪ ಇರುತ್ತೆ, ಸ್ವಲ್ಪ ಭೌತಿಕವಾಗಿ ಶಾಂತಿ ಸ್ವಲ್ಪ ಆದರೂ ಸತ್ವಗುಣದಲ್ಲಿ. ಆದರೂ ಕೂಡ ಅದು ರೋಗ ಸ್ಥಿತಿ. ಸೊ ಹೀಗೆ ಈಗ ಒಂದು ರೀತಿಯಲ್ಲಿ ಇಂದ್ರನು ಇಲ್ಲಿ ನಾವು ನೋಡ್ತಾ ಇರೋದು ಸ್ವಲ್ಪ ಒಂದು ಸನ್ನಿವೇಶದಲ್ಲಿ, ಈ ಸನ್ನಿವೇಶದಲ್ಲಿ ಅವರು ಸ್ವಲ್ಪ ರಾಜಸ ಗುಣ ಸ್ವಲ್ಪ ಹಾಗೆ, ನನಗೆ ನನ್ನ ಸ್ಥಾನ ಹೋಗುತ್ತೆ, ಸೊ ಸ್ವಲ್ಪ ದ್ವೇಷ, ಸೊ ಆ ರೀತಿ. ಇನ್ನ ಸ್ವಲ್ಪ ಹೇಗಂದ್ರೆ ರಾಜಗುಣ ಸ್ವಲ್ಪ ಹೆಚ್ಚಾಗಿದ್ರೆ ಅದು ಸ್ವಲ್ಪ ತಾಮಸಿಗೆ ಕೂಡ ಹೋಗ್ಬೋದು. ಸೊ ಹಾಗಾಗಿ ಅವರು ಎಷ್ಟೆಷ್ಟು ಹೊಸ ಆಚರಣೆಗಳನ್ನೇ ಸೃಷ್ಟಿ ಮಾಡಿದ್ರು ಅಂತ ನೋಡ್ತೀವಿ. ಅವ್ರು ನೇರವಾಗಿ ಅವರು ಇಂದ್ರನ ರೂಪದಲ್ಲಿ ಬಂದು ಅವರು ಮಾಡ್ಬೋದಾಗಿತ್ತೇನೋ, ಎದುರಿಸ್ಬೋದಾಗಿತ್ತೇನೋ. ಕ್ಷತ್ರಿಯರು, ಯಾಕಂದ್ರೆ ಕ್ಷತ್ರಿಯರಂದ್ರೆ ಅವರು ನೇರವಾಗಿ ಅವ್ರ ಚಟುವಟಿಕೆಗಳ ನಡೆಯುತ್ತೆ. ಅವ್ರದ್ದು ಹಿಂದೆ ಒಂದು ಸುತ್ತು ಬಳಸಿ ಕಪಟ ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ನಡೆಯೋದಿಲ್ಲ. ಸೊ ಹೀಗೆ ಇಂದ್ರನು ಈ ರೀತಿ ಮಾಡ್ತಾರೆ ನೋಡಿ, ಒಂದ್ ರೀತಿ ತಾಮಸ ಅಂತಾನು ಹೇಳ್ಬೋದೇನೋ ಇದು ಒಂದು ರೀತಿ. ಆದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಇಂದ್ರ. ಸೊ ಹಾಗೆ ಇಲ್ಲಿ ನಾವು ಕೇಳ್ತಾ ಇರೋದು ಸಾಕ್ಷಾತ್ ಕೃಷ್ಣನೇ, ಭಗವಂತನೇ ಬಂದು ತಪ್ಪಾಯ್ತು ಅವರಿಂದ, ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ ಅವರು. ಸೊ ಅದಕ್ಕೆ ಕಾರಣಗಳು ಕೊಡ್ತಾ ಇದ್ದಾರೆ ಇಲ್ಲಿ ಭಗವಂತನ ಮುಂದೆ, ಒಳ್ಳೆ ಕಾರಣಗಳು ಹೇಳ್ತಾರೆ. ಇನ್ನ ನೀನು ಕ್ಷಮಿಸದೆ ಆತರ ಆತರ ಭಾವನೆ ಬೆಳೆಸಿದ ಅಂದ್ರೆ ಅದು ಕೂಡ ನಿನ್ನಲ್ಲೂ ದೋಷ ಆಗತ್ತೆ ಅಂತ ಕೂಡ ಮುಂದೆ ಹೇಳ್ತಾರೆ. ಹಾಗೆ ಹೇಳ್ತಾರೆ. ಯಾಕಂದ್ರೆ ಆಧ್ಯಾತ್ಮಿಕ ಮಟ್ಟದಲ್ಲಿರೋ ವ್ಯಕ್ತಿ ಅವರು ಭೌತಿಕ ಇದರಿಂದ ಅವ್ರಿಗೆ ಸ್ಪಷ್ಟವಾಗಿ ಅವ್ರಿಗೆ ಇದು ಗೊತ್ತಾಗಕ್ಕೆ ಬೇರೆ ಇದು ಗೊತ್ತಾಗತ್ತೆ, ಅಸ್ತಿತ್ವ ಗೊತ್ತಾಗತ್ತೆ. ಸೊ ಹಾಗೆ ಹಿಂದೆ ಕೂಡ ನಾವು ನೋಡಿದ್ದು ತಕ್ಷಣವೇ ಪೃಥು ಮಹಾರಾಜರು ಸ್ವೀಕರಿಸ್ಬಿಟ್ರು. ಬ್ರಹ್ಮದೇವರು ಹೇಳಿದ್ದೆ ತುಂಬಾ ಅವರು ಒಂದು ಅವ್ರೇನೋ ಅಯ್ಯೋ ಬೇಸರದಿಂದ ಅವರು ಅಯ್ಯೋ ಈ ತರ ಹೇಳ್ತಾ ಇದಾರಲ್ಲ ಮಾಡಬೇಕು, ಆ ತರ ಬೇಸರ ಇಲ್ಲ ಅವ್ರಿಗೆ, ಸಂತೋಷದಿಂದನೇ ಅವ್ರು ಅಲ್ಲಿಗೆ ಬಿಟ್ರು. ಮತ್ತೆ ಈಗಲೂ ಕೂಡ ಈಗ ಹಾಗಾಗಿ ಭಗವಂತನೇ ಬಂದಿರೋದು. ಭಗವಂತನು ಇನ್ನ ಒಂದು ಅವ್ರ ಮಧ್ಯೆ ಇಂದ್ರನ ಮತ್ತೆ ಇವರ ಮಧ್ಯೆ ಒಳ್ಳೆ ಮೈತ್ರಿ ಬೆಳೆಯೋದು. ಮತ್ತೆ ಈಗ ಭಗವಂತನು ಈಗ ಬಂದಿರೋದ್ರಿಂದ ಇದು ಪರಿಪೂರ್ಣತೆ, ಇದು ಧರ್ಮದ ಪರಿಪೂರ್ಣತೆ, ಯಜ್ಞದ ಪರಿಪೂರ್ಣತೆ. ಸೊ ಯಜ್ಞದ ಪರಿಪೂರ್ಣತೆ ಅವರಿಗೆ 100 ಯಜ್ಞಗಳ ಮುಗಿಸಿದ್ದು ಪಡೆದದ್ದು ಅಂತಲ್ಲ, ಅವರು 99 ಯಜ್ಞಗಳೇ ಸಾಕು ಮಾಡಿ ಭಗವಂತನಿಗೆ ಅವರು ತೃಪ್ತಿಪಡಿಸಿದ್ರು. ಬ್ರಹ್ಮದೇವರ ಮನವಿಯನ್ನು ಅವ್ರು ಸ್ವೀಕರಿಸಿದ್ರು. ಸೊ ಹಾಗೆ ಅದರಿಂದನೇ ಅವ್ರು ಸಂಪೂರ್ಣವಾಗಿ ತೃಪ್ತಿಪಡಿಸಿದ್ರು. ಸೊ ಇನ್ನ ಒಂದು ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು ಈ ಭಗವದ್ಗೀತೆ 5ನೇ ಅಧ್ಯಾಯ 14ನೇ ಶ್ಲೋಕ. ಸೊ ಇದು ಮಾತು, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಸೊ ಈ ಅಧ್ಯಾಯದಲ್ಲಿ 5ನೇ ಅಧ್ಯಾಯ ನಾವು ನೋಡ್ತೇವೆ, ಭಗವಂತನು ಆತ್ಮನಿಗೆ ಆತಿ ದೇಹವನ್ನು ಒಂದು ನಗರ, ಒಂದು ಪುರ, ಏನೋ ಪುರ ದೇಹಿ ಅಂತ ಭಗವಂತನ ಹೇಳ್ತಾನೆ. ಏನದ ಅದಕ್ಕೆ ಬಾಗಿಲುಗಳು, ನವದ್ವಾರ ಪುರೆಯ ದೇಹಿ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ನಾವು ಈಗ ದೇಹಾತ್ಮ, ನಾವು ಜೀವಾತ್ಮ, ನಾವು ದೇಹದಲ್ಲಿ ಈ 9 ದ್ವಾರಗಳು, 2 ಕಣ್ಣುಗಳು, 2 ಕಿವಿಗಳು, ಮೂಗಿನ ಇಲ್ಲ ಒಂದು ನವದ್ವಾರ ಇಲ್ಲ ಒಂದು ದ್ವಾರ ಅಂತ, ಓಕೆ, ಮತ್ತೆ ಬಾಯಿ, ಮೂಗು, ಮತ್ತೆ ಎಲ್ಲ 9 ದ್ವಾರಗಳಿದೆ. ಈಗ ನಮಗೆ ಜನನಾಂಗ ಮತ್ತೆ ಮಲಮೂತ್ರ ವಿಸರ್ಜನೆ ಮಾಡೋ ಇದು 9. 9 ಈ ದ್ವಾರಗಳು. ಇದರಿಂದ ದ್ವಾರದಿಂದ ಪ್ರವೇಶ ಆಗೋ ರೀತಿನೋ, ಇಲ್ಲಾಂದ್ರೆ ನಮಗೆ ಅದರಿಂದ ಒಂದು ಇಂದ್ರಿಯಗಳ ಇನ್ಪುಟ್ ಇಂದ್ರಿಯಗಳ ಸಿಗೋ ರೀತಿಯಲ್ಲ ಭಗವಂತನೂ ಹೇಳೋದು. ನವದ್ವಾರಪುರ. ಸೊ ಈ 9 ದ್ವಾರಗಳನ್ನ ಕೂಡಿದ ಈ ದೇಹ, ಅದರಲ್ಲಿ ನಾವು ಸಿಕ್ಕಿವೆ ದೇಹಿ, ನವದ್ವಾರ ಪುರೇ ದೇಹಿ. ಸೊ ಹೀಗೆ ಅಲ್ಲಿ ಭಗವಂತ ವಿವರಿಸುತ್ತಾ ಹೇಳೋದು, ನ ಕರ್ತೃತ್ವ, ನಾವು
ಅಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಸೊ ನಮ್ಮಿಂದ ಆಕ್ಚುಲಿ ಚಟುವಟಿಕೆ ಆಗೋದಿಲ್ಲ, ನಮ್ಮಿಂದ ಆತ್ಮ ಯಾವ ಚಟುವಟಿಕೆ ಸೃಷ್ಟಿಸುವುದಿಲ್ಲ. ನ ಕರ್ಮಫಲ ಸಂಯೋಗಂ, ಯಾವುದೇ ಕರ್ಮಫಲಗಳನ್ನು ಸೃಷ್ಟಿಸುವುದಿಲ್ಲ. ಎಲ್ಲವೂ ಸ್ವಭಾವಸ್ತು ಪ್ರವರ್ತತೆ. ಸ್ವಭಾವ ಅಂದ್ರೆ ಪ್ರಕೃತಿ. ಪ್ರಕೃತಿ ಬೇರೆ ಬೇರೆ ಇದು. ಯಾವ ಸ್ವಭಾವ, ನಾವು ತಾಮಸಿಕ ಸ್ವಭಾವ ಪಡೆದಿದ್ದೇವ, ರಾಜಸಿಕ ಸ್ವಭಾವ ಪಡೆದಿದ್ದೇವ, ಇಲ್ಲ ನಾವೀಗ ಸತ್ವಗುಣ ಪ್ರಭಾವದಲ್ಲಿದ್ದೇವೆ. ಆ ಸ್ವಭಾವದ ಪ್ರಭಾವದ ಮೇಲೆ ಚಟುವಟಿಕೆಗಳಾಗುತ್ತೆ. ಸೊ ಈಗ ಕೃಷ್ಣ ಪ್ರಕ್ರಿಯೆ ನಮಗೆ ಏನ್ ಕೊಟ್ಟಿದ್ದಾರೆ, ನಮಗೆ ಇದು ನಮ್ಮನ್ನು ಇದರಿಂದ ನಮ್ಮನ್ನು ಮೇಲೆ ಸ್ವಭಾವಕ್ಕೆ ಕರೆದೊಯ್ಯುತ್ತೆ. ಇದು ಕ್ರಮೇಣವಾಗಿ ಕೊನೆಗೆ ಇದು ನಮ್ಮ ಎಲ್ಲ 3 ಸ್ವಭಾವ ಗುಣಗಳಿಂದನೂ ಇದು ಮುಕ್ತಪಡಿಸುತ್ತೆ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತೀತ್ಯ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಸೊ ಭಗವಂತನ ಹೇಳೋದು, ಯಾರು ನನ್ನ ನಿರಂತರವಾಗಿ ನನ್ನ ಇದನ್ನು ಭಕ್ತಿ ಯೋಗದಲ್ಲಿ ತೊಡಗುತ್ತಾರೆ, ಅವ್ಯಭಿಚಾರೇಣ, ಇನ್ನೊಂದು ವಿಚಾರವಿಲ್ಲದೆ ನಿರಂತರವಾಗಿ ಭಗವಂತನ ಹೇಳ್ತಾರೆ, ಅವರು ತಕ್ಷಣವೇ, ಅದು ಕೂಡ ಭಗವಂತನ ಹೇಳ್ತಾರೆ. ಸೊ ಅದು ನಮ್ಮ ಮೇಲೆ ಬಿಟ್ಟದ್ದು. ಸೊ ನಾವೆಷ್ಟು ಪ್ರಾಮಾಣಿಕವಾಗೋ, ಎಷ್ಟು ತೀವ್ರವಾಗಿ ನಾವು ತಗೊಳ್ತೀವೋ ಅಷ್ಟರ ಮಟ್ಟಿಗೆ ಈ 3 ಗುಣಗಳ ಪ್ರಭಾವ ನಮ್ಮ ಮೇಲೆ ಕಡಿಮೆ ಆಗುತ್ತೆ. ಮತ್ತೆ ನಾವು ಸತ್ವಗುಣಕ್ಕಿಂತ ಮೀರಿ ಶುದ್ಧ ಸತ್ವಕ್ಕೆ ಬರಬಹುದು. ಸುಧಿ ದಿ ಅಂದ್ರೆ ಬುದ್ಧಿಶಕ್ತಿ. ಸುಧಿ ಒಳ್ಳೆಯ ಬುದ್ಧಿಶಕ್ತಿ. ಭಕ್ತನು ಅಂತ ಕೂಡ ಅರ್ಥ ಆಗುತ್ತೆ. ಭಕ್ತಿಯುಳ್ಳವನು, ಶಕ್ತಿಯುಳ್ಳ, ಎಲ್ಲಿ ಬಹಳ ಮುಂದುವರಿದವನು ಆದ ವ್ಯಕ್ತಿಯು ಆತ್ಮದ ಅಥವಾ ದೇಹದ ವಿರುದ್ಧವಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳುವುದಿಲ್ಲ. ಏನಾದರೂ ವೈಪರೀತ್ಯವಾಗಿದ್ದರೆ ಅದನ್ನು ಅವನು ಕ್ಷಮಿಸುತ್ತಾನೆ. ಸೊ ಭಗವಂತನು ಈ ರೀತಿ ಇಂದ್ರನಿಗೆ ಕ್ಷಮಿಸಬೇಕು, ನೀನು ಕ್ಷಮಿಸು ಅಂತ ಇದಕ್ಕೆ ಅವರ ವಿಜ್ಞಾಪನೆ. ಕ್ಷಮೆಯು ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರಿಯುತ್ತಿರುವ ಒಂದು ಗುಣ ಎಂದು ಹೇಳಲಾಗಿದೆ. ಸೊ ಇದು ನಾವು ಕೇಳ್ತೇವೆ, ಕ್ಷಮೆಯ ಗುಣ. ಅರ್ಜುನನು ದುರ್ಯೋಧನ ಕ್ಷಮಿಸಲು ರೆಡಿ ಇದ್ರು, ಆದ್ರೆ ಕೃಷ್ಣ ಕ್ಷಮಿಸ್ತಿಲ್ಲ ಅಷ್ಟೇ. ಇಲ್ಲಾಂದ್ರೆ ಅವರು ಶುದ್ಧ ಭಕ್ತರಾದ್ದರಿಂದ ಅವರು ಹೇಳ್ತಾರೆ ಮೊದಲನೇ ಅಧ್ಯಾಯದಲ್ಲಿ, ಕೃಷ್ಣ ಅವ್ರನ್ನ ಕ್ಷಮಿಸಬೇಡ, ಎಷ್ಟೇ ಆದರೂ ಅವರು ನನ್ನ ದಾಯಾದಿಗಳೇ, ನಮ್ಮ ಕುಟುಂಬದವರೇ ಅವರು, ಸೊ ಹಾಗೆ ಅವರ ಕ್ಷಮಿಸಬೇಡ. ಇದು ಇಲ್ಲಿ ಹೇಳ್ತಾ ಇರೋದು, ಇದು ಆಧ್ಯಾತ್ಮಿಕ ಜ್ಞಾನದಲ್ಲಿ ತುಂಬಾ ಮುಂದುವರಿಯುತ್ತಿರುವ ವ್ಯಕ್ತಿಗಳ ಲಕ್ಷಣ ಅಂತ ಹೇಳ್ತಾರೆ. ಅವರು ಅದನ್ನ ದೊಡ್ಡದಾಗಿ ತೀವ್ರವಾಗಿ ತಗೊಳ್ಳೋದಿಲ್ಲ. ಅವರು ಸ್ವಭಾವ ಅವರಲ್ಲಿ ಸಹಜವಾಗಿ ಇರುತ್ತೆ. ಆಕ್ಚುಲಿ ಭಗವಂತನು ಕೂಡ ನಮಗೆ ಕ್ಷಮಿಸೋದ್ರಿಂದಾನೇ ನಾವು ಭಗವಂತನ ಭಕ್ತರಾಗಿ ಸಾಧ್ಯ. ಸೊ ನಾವು ಭಗವಂತನ ಮರೆತು ಈ ಭಗವಂತನೇ ಇಲ್ಲ, ಸೊ ನಾನೇ ಭಗವಂತನು, ಸೊ ಈ ರೀತಿ ನಾವು ಭೌತಿಕ ಜಗತ್ತಿನಲ್ಲಿ ನಮ್ಮ ಚಟುವಟಿಕೆಗಳು ನಡೀತಾ ಇದೆ. ಸೊ ಕೊನೆಗೆ ಭಗವಂತನು ಕ್ಷಮಿಸೋದ್ರಿಂದ ಈ ಚಟುವಟಿಕೆ ಅವನು ಸ್ವೀಕರಿಸೋದ್ರಿಂದ ನಮಗೆ ಇದರಿಂದ ಉದ್ದಾರ. ಸೊ ಭಗವಂತನಲ್ಲಿ ಇದು ಇದೆ, ಈ ದೊಡ್ಡ ಗುಣ, ದಿವ್ಯ ಗುಣ ಇದೆ. ಸೊ ಹಾಗಾಗಿ ಅವನ ಶುದ್ಧ ಭಕ್ತರು ಕೂಡ ಸೊ ಅವನ ಆ ದಿವ್ಯ ಗುಣವನ್ನು ಅವರು ಕೂಡ ಪಡೀತಾರೆ. ಒಂದೊಂದು ಸನ್ನಿವೇಶಗಳಿದೆ. ಸೊ ಭಗವಂತನು ಹೇಳ್ತಾನೆ, ನಾನು ಕ್ಷಮಿಸೋದಿಲ್ಲ ಅಂತ ಕೂಡ ಹೇಳೋದು ಸನ್ನಿವೇಶಗಳಿದೆ ಭಗವಂತನು. ಅದ್ರ ಕೊನೆಗೆ ಡೆಫಿನೆಟ್ಲಿ ಭಗವಂತನು ಕ್ಷಮಿಸದಿದ್ರೆ ಎಲ್ಲಿ ನಮಗೆ ನಮ್ಮ ಸ್ಥಿತಿ. ಸೊ ಇಲ್ಲಿ ಒಂದು ರೀತಿ ಆ ದುರ್ಯೋಧನ ಅವ್ರಿಗೆ ಆ ರೀತಿ ಭಗವಂತನು ಇದು ಮಾಡಿದ್ರು. ಸೊ ದುರ್ಯೋಧನ ಅಂತ್ಯವಾಗ ಕೂಡ ಸಮಯದಲ್ಲಿ ಹೇಳ್ತಾರೆ, ಕೃಷ್ಣನ ಕಣ್ಣುಗಳಿಂದ ಒಂದು ಹನಿ ನೀರು ಬಿತ್ತು ಅಂತ ನಾವು ಭಾಗವತದಲ್ಲಿ ಕೇಳ್ತೇವೆ. ನಾವು ಕೊನೆಗೆ ಎಷ್ಟೇ ಅವರು ಈ ದುರ್ಯೋಧನ ಕೂಡ ಭಗವಂತನ ಅವನ ಅಂಶವೇ. ಆದರೆ ಒಂದೊಂದು ಸಮಯದಲ್ಲಿ ಆತರ ಅಗತ್ಯ ಇದೆ, ಆತರ ಮಾತಿನಲ್ಲಿ ಉಪದೇಶದಲ್ಲಿ ಕೇಳದೆ ಇರುವಾಗ ಇನ್ನೊಂದು ರೀತಿ ಕೇಳಬೇಕಾಗುತ್ತೆ. ಸೊ ಹಾಗೆ ನಾವು ಭೌತಿಕ ಜಗತ್ತಿನಲ್ಲಿ ಭಗವಂತನ ನಿರ್ದೇಶನ ಇದೆ, ಭಗವದ್ಗೀತೆ ಇದೆ ನಮಗೆ. ಸೊ ನಾವು ಈ ರೀತಿ ಭಗವಂತನ ಮಾತನ್ನು ಕೇಳಿ ನಾವು ಕಲಿಬಹುದು. ಇಲ್ಲಾಂದ್ರೆ ಇನ್ನೊಂದು ರೀತಿ ಮಾಯಾಶಕ್ತಿ ಇದೆ ಭಗವಂತನ. ಸೊ ಮಾಯಾಶಕ್ತಿಯ ಪ್ರಭಾವದಿಂದ ಆ ಸತ್ವಗುಣ, ರಜೋಗುಣ, ತಮಗುಣ ಅದರ ಹೊಡೆತದಿಂದ ಮತ್ತೆ ನಾವು ಕಲಿಬಹುದು. ಹೇಗೋ ಒಂದು ನಾವು ಕಲಿಯೋವರೆಗೂ ಭಗವಂತನ ಬಿಡೋದಿಲ್ಲ, ಭಗವಂತನ ಪ್ರಕೃತಿ ಬಿಡೋದಿಲ್ಲ. ಸೊ ಇನ್ಫ್ಯಾಕ್ಟ್ ಇದರಲ್ಲೂ ನಾವು ಓದ್ತಾ ಇದ್ದೆ ನಾನು. ಏನದು ಕೃಷ್ಣ ಲೀಲೆಯಲ್ಲಿ 20,000 ರಾಜರಿರ್ತಾರೆ, 20,800. ಸೊ ಆ ರಾಜರು ಬೇರೆ ಬೇರೆ ದೇಶಗಳ ರಾಜರು.
ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿದೆ ರಾಜರು. ಸೊ ಅವರೆಲ್ಲರನ್ನು ಯಾರು ಈ ಆ, ಜರಾಸಂಧ ಜರಾಸಂಧನು ಅವರೆಲ್ಲರನ್ನು ಕೂಡ ಬಂಧಿಸಿರ್ತಾರೆ. ಸೊ ಬಂಧಿಸಿದ್ದು ಮತ್ತೆ ಅವರನ್ನೆಲ್ಲ ಕೂಡ ನರಬಲಿ, ಯಾವುದೋ ಒಂದು ದೊಡ್ಡ ಯಾಗವನ್ನು ಮಾಡಿ ಆ ನರ ಬಲಿ ಮಾಡಿ ಕೊಟ್ಟು ಕಾಲಭೈರವನಿಗೆ, ಅದರಿಂದ ಅವನ ಶಕ್ತಿ ಇನ್ನ ಹೆಚ್ಚು ಭೌತಿಕ ಶಕ್ತಿ ಹೆಚ್ಚಾಗಬೇಕು ಅಂತ ಜರಾಸಂಧನ ಇಚ್ಛೆ. ಸೊ ಕೊನೆಗೆ ಅವನು ಆತರ ಇನ್ನೇನ್ ಮಾಡ್ತಾ ಇನ್ನ ಯಜ್ಞ ಆಗ್ಬೇಕು, ಇನ್ನ ಮಾಡಿಲ್ಲ, ಮುಂದುವರ್ಸಿಲ್ಲ, ಆದ್ರೆ ಇನ್ನ ಅವನು ಶೇಖರಿಸ್ತಾ ಇನ್ನ ರಾಜರು, ಇನ್ನ ಹೆಚ್ಚು ಜನರು, ಇನ್ನ ಒಂದು ಹೊಸ ದೇಶ, ಹೊಸ ರಾಜ್ಯ ಮೇಲೆ ಆಕ್ರಮಿಸಿ ಅವರನ್ನೆಲ್ಲ ಲೂಟಿ ಮಾಡಿ ಮತ್ತೆ ಆ ರಾಜನ ತಂದು ಬಂಧಿಸಿ ಮತ್ತೆ ಇವನ್ನೆಲ್ಲ ಕೂಡ ನರಬಲಿ ಅರ್ಪಿಸ್ಬೇಕು, ಒಂದೇ ಸಲ ಒಮ್ಮೆಲೆ ಅರ್ಪಿಸ್ಬೇಕು. ಸೊ ಈಗ ಕೊನೆಗೆ ಹೇಳ್ತಾರೆ, ಆ ಸ್ಥಿತಿಯಲ್ಲಿ ಆ ರಾಜರೆಲ್ಲರೂ ಕೂಡ ಶುದ್ಧ ಭಕ್ತರಾಗುತ್ತೆ. ಕಷ್ಟ ಬಂದಾಗ ಸುಲಭ ನಾವು ಭಗವಂತನನ್ನು ನೆನೆಸೋದು. ನಾವು ತುಂಬಾ ಆನಂದದಿದ್ದಾಗ, ಭೌತಿಕ ಸುಖದಲ್ಲಿದ್ದಾಗ ನೆನಪು ಬರೋದಿಲ್ಲ ನಮಗೆ ಭಗವಂತನು. ಸೊ ಹಾಗೆ ಆ ರಾಜರು ಆ ರೀತಿ ಒಂದು ಸಮಯಕ್ಕೆ ರಾಜರು, ಅವರು ಮಹಾರಾಜರು, ಎಲ್ಲ ಇಂದ್ರಿಯ ಸುಖವನ್ನು ಪಡೆಯುವ ಒಂದು ಶಕ್ತಿ ಉಳ್ಳವರು. ಆದರೆ ಈಗ ಈ ಅಸಹಾಯಕ ಸ್ಥಿತಿ. ಸೊ ಈ ಅಸಹಾಯಕ ಸ್ಥಿತಿಯಲ್ಲಿ ಅವರು ಕೃಷ್ಣನಿಗೆ ಸ್ಮರಿಸಿ ಕೃಷ್ಣ ಶುದ್ಧ ಭಕ್ತರಾಗ್ತಾರೆ. ಆದ್ಮೇಲೆ ಅವರೊಬ್ಬರ ದೂತನು ಹೋಗಿ ದ್ವಾರಕೆಯಲ್ಲಿ ಕೃಷ್ಣನಿಗೆ ಮನವಿ ಕೊಡ್ತಾರೆ, ನಮ್ಮನ್ನು ಇಲ್ಲ ಬಿಡುಗಡೆ ಕೊಡಿ, ನಾವೆಲ್ಲರೂ ನಿಮ್ಮನ್ನು ಆಶ್ರಯಿಸುವ ಶುದ್ಧ ಭಕ್ತರು, ನಮಗೆ ಇನ್ನೇನು ಬೇರೆ ಏನು ಇಲ್ಲ, ನಮಗೆ ಬೇರೆ ಏನು ದಾರಿ ಇಲ್ಲ ನಮಗೆ. ಸೊ ಆದರೂ ಸಹ ಅಲ್ಲಿ ಅದೇ ಸಮಯಕ್ಕೆ ಇವರು ಬಂದಿರ್ತಾರೆ, ನಾರದ ಮುನಿಗಳು ಬಂದಿರ್ತಾರೆ. ಸೊ ಅವರು ಹೇಳ್ತಾರೆ, ಇಲ್ಲ ಇಲ್ಲ, ತಕ್ಷಣಕ್ಕೆ ನೀವು ಇದಕ್ಕೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಹಸ್ತಿನಾಪುರಕ್ಕೆ ಹೋಗ್ಬೇಕು. ಅಲ್ಲಿ ಯುಧಿಷ್ಠಿರ ಮಹಾರಾಜ ಅವರು ನಿಮಗೋಸ್ಕರ ಅವ್ರು ಇನ್ನೊಂದು ಯಜ್ಞ ಮಾಡ್ಬೇಕು ಅಂತಿದ್ದಾರೆ, ಆ ಯಜ್ಞಕ್ಕೆ ನೀವು ಬರ್ಬೇಕು ಅಂತ ಅವ್ರ. ಸೊ ಕೊನೆಗೆ ಏನಿವೆ, ಸೊ ಇದೆಲ್ಲ ಹೇಳ್ತಾರೆ. ಭಗವಂತನ ತಕ್ಷಣವೇ ನಿರ್ಣಯ ತಗೊಳ್ಳೋದಿಲ್ಲ, ಉದ್ಧವರ ಮೂಲಕ ಅವರು ಹೇಳ್ತಾರೆ. ಎರಡು ಕೂಡ ಕನೆಕ್ಷನ್ ಇದೆ. ಯಾಕಂದ್ರೆ ರಾಜಸೂಯ ಯಜ್ಞ ಮಾಡ್ಬೇಕು ಅಂದ್ರೆ ಎಲ್ಲ ರಾಜರು ಕೂಡ ಒಪ್ಪಬೇಕು. ಸೊ ಹಾಗೆ ಜರಾಸಂಧ ಒಪ್ಪೋದಿಲ್ಲ, ಜರಾಸಂಧ ಕಾಣಿಕೆ ಕೊಡೋದಿಲ್ಲ. ಸೊ ಹಾಗೆ ಈ ಯಜ್ಞ ಮಾಡಕ್ಕೆ ಆಗೋದಿಲ್ಲ. ಸೊ ಹಾಗೆ ನೀವು ಅವನ್ನ ಕೊಲ್ಲೇಬೇಕು, ಅದು ನಂತರ ಮಾಡ್ಬೋದು, ನೀವು ಮೊದಲಿಗೆ ಅಲ್ಲಿ ಹೋಗಿ ನೀವು. ಸೊ ಹಾಗೆ ಭಗವಂತನು ಕೂಡ ಆಯ್ತು, ಕೃಷ್ಣ ಹಸ್ತಿನಾಪುರಕ್ಕೆ ಹೋಗ್ತಾರೆ. ಸೊ ಅಲ್ಲೂ ಕೂಡ ಕೆಲವು ತಿಂಗಳು ಯುಧಿಷ್ಠಿರ ಮಹಾರಾಜನಿಗೆ ತೃಪ್ತರಾಗುವ ಹಾಗೆ ಭಗವಂತನು ಅವರೊಟ್ಟಿಗೆ ಇರ್ತಾನೆ, ಅವರೆಲ್ಲ ಸೇವೆಯನ್ನು ಸ್ವೀಕರಿಸ್ತಾನೆ. ಸೊ ನಂತರ ಯುಧಿಷ್ಠಿರ ಮಹಾರಾಜರು ಈ ತರ ರಾಜಸೂಯ ಯಜ್ಞ ಮಾಡಬೇಕು ಅಂತ ಹೇಳಿದಾಗ ಭಗವಂತನು ಆಯ್ತು, ಸೊ ಇದು ಮಾಡೋದಕ್ಕೆ ಈ ಜರಾಸಂಧನನ್ನು ಅವನ ಸೋಲಿಸಬೇಕು, ಅವರನ್ನು ಕೂಡ ಇದು ಒಪ್ಪಿಗೆ ಮಾಡಿಸ್ಬೇಕು. ಸೊ ಈ ಸಮಯದಲ್ಲಿ ಭಗವಂತನು ಮತ್ತೆ ಜರಾಸಂಧನ ಮೇಲೆ ಜರಾಸಂಧನ ಇದಕ್ಕೆ ಹೋಗಿ ನಂತರ ಭೀಮಸೇನ ಅವರನ್ನು ಸಂಹಾರ ಮಾಡ್ತಾರೆ. ಸೊ ನಂತರ ಆ ರಾಜರೆಲ್ಲ ಹೇಳ್ತಾರೆ, ಸೊ ಇದಕ್ಕೆ ಕಾರಣ ಈ ಜರಾಸಂಧನಲ್ಲ, ನಮ್ಮ ಈ ಸ್ಥಿತಿಗೆ. ಸೊ ಜರಾಸಂಧನೇ ಕಾರಣ. ಜರಾಸಂಧನೇ ಅವರ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಅವರನ್ನು ಸೆರೆ ಹಿಡಿದು ಎಲ್ಲ. ಆದರೆ ರಾಜರು ಹೇಳ್ತಾರೆ, ಅವರೆಷ್ಟು ಮನಸ್ಸಿನ ಸ್ಥಿತಿ ಬದಲಾವಣೆ ಆಗಿರುತ್ತೆ ಅಂದ್ರೆ, ಅವರು ಹೋಗಿರುವ ಕಷ್ಟದ ಸ್ಥಿತಿ ಮತ್ತೆ ಭಗವಂತನ ಶುದ್ಧ ಭಕ್ತಿ ಸೇವೆ ಮಾಡೋದ್ರಿಂದ, ಅವರು ಭಗವಂತನ ಸ್ಮರಿಸೋದ್ರಿಂದ ಅವ್ರು ಹೇಳ್ತಾರೆ, ಈ ಜರಾಸಂಧನು ಕಾರಣ, ಇದು ನಾವೇ ಕಾರಣ. ಏನಿವೆ, ನಿನ್ನ ಕೃಪೆಯಿಂದ ಇವಾಗ ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಅವನು ಕಾರಣನಲ್ಲ. ಸೊ ಅವನಿಂದ ನಮಗೆ ಇದು ಆಗದ್ದಲ್ಲ. ಸೊ ನಿನ್ನ ನಿರ್ವ್ಯಾಜ ಕರುಣೆ, ನಿನ್ನ ಕೃಪೆಯಿಂದ ನಾವು ಈ ಸ್ಥಿತಿಗೆ ಬಂದ್ವಿ. ಹಾಗೆ ಬಂದಿರೋದ್ರಿಂದ ನಾವು ನಿನ್ನನ್ನು ಸ್ಮರಿಸ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತೆ ಹಾಗೆ ಆಗಿದ್ರಿಂದ ನೀನು ಈಗ ಬಂದು ನಮ್ಮನ್ನ ಇದರಿಂದ, ಇವನ ಜರಾಸಂಧನ ಹಿಡಿತದಿಂದ, ಅವನ ಸೆರೆಯಿಂದ ನಮ್ಮನ್ನು ಬಿಡಿಸಿದ್ದೀಯೇ. ಆದ್ರೆ ಇಷ್ಟೇ ಸಾಲದು, ದಯವಿಟ್ಟು ನಮಗೆ ಈ ಭೌತಿಕ ಬಂಧನದಿಂದ, ಈ ಭೌತಿಕ 3 ಗುಣಗಳ ಬಂಧನದಿಂದ, ಇದರಿಂದ ನೀವು ದಯವಿಟ್ಟು ನಮ್ಮನ್ನು ಮುಕ್ತಿ ಕೊಡ್ಬೇಕು ನಮಗೆ. ಅಂದ್ರೆ ಇದು ಭೌತಿಕ ಮುಕ್ತಿ. ಈ ತರ ಏನೋ ಸೆರೆ ಮನೆಯಲ್ಲಿದ್ದರೆ ಇದು ಒಂದು ರೀತಿಯ ಭೌತಿಕ ಕಷ್ಟಗಳು, ಇದರಿಂದ ನಾವು ಮುಕ್ತಿ ಆಗ್ಬೇಕು ಅಂತ, ನಮಗೆ ಈ ತರ ನೋವಿದೆ, ಆ ತರ ರೋಗ ಇದೆ, ಈ ಹಿಡಿತದಿಂದ ನಾವು ಹೊರಗೆ ಬರಬೇಕು ಅಂತ, ಇದು ಭೌತಿಕವಾಗಿ ಇರೋ ಒಂದು ಪರಿಹಾರ. ಅದರ ಅಂತಿಮ ಪರಿಹಾರ ಅಂದ್ರೆ ಈ 3 ಗುಣಗಳು. ಈ 3 ಗುಣಗಳಿಂದ ನಾವು ಬಿಡುಗಡೆಯಾಗಿ ನಾವು ಭಗವದ್ಧಾಮಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಅವ್ರು ಹೇಳ್ತಾರೆ, ರಾಜರು, ತೊಂದರೆ ಇಲ್ಲ, ನಾವ್ ಎಲ್ಲಿ ಹುಟ್ಟಿದ್ರು ತುಂಬಾ ತೊಂದರೆ ಇಲ್ಲ, ಮತ್ತೆ ನಾವು, ಆದ್ರೆ ನಿನ್ನ ಭಕ್ತಿ ಸೇವೆಯಲ್ಲಿ ನಾವು ತೊಡಗೋ ಒಂದು ಅವಕಾಶ ಬೇಕು ನಮ್ಗೆ. ಸೊ ನಿನ್ನನ್ನು ಒಂದು ಸ್ಮರಿಸುವ ಒಂದು ಅವಕಾಶ ಬೇಕು.
ಸೊ ಹಾಗೆ ಶುದ್ಧ ಭಕ್ತರಾಗ್ತಾರೆ. ಶುದ್ಧ ಭಕ್ತರಾಗಿ ಭಗವಂತನಿಗೆ ಈ ಭೌತಿಕ ಪ್ರಪಂಚದ ಹಿಡಿತದಿಂದ ಇದರಿಂದ ನಮಗೆ ಬಿಡುಗಡೆ, ಅದು ನಿಜವಾದ ಬಿಡುಗಡೆ. ಈ ಭೌತಿಕ ಶಕ್ತಿ, ಮೆಟೀರಿಯಲ್ ಎನರ್ಜಿ, ಮಾಯಾಶಕ್ತಿ ಭಗವಂತನದೇನಿದೆ, ಇದರಿಂದ ನಾವು ಬಿಡುಗಡೆ ಆಗ್ಬೇಕು. ಹರೇ ಕೃಷ್ಣ. ಸೊ ನಾನು ನಿಲ್ಲಿಸ್ತೇನೆ. ಅದನ್ನ ಹೇಳ್ತೀರಾ, ಸೇರಿಸ್ತೀರಾ ಅಂದ್ರೆ ಹೇಳ್ಬಹುದು. ಯಾಗಕ್ಕೆ ಸಹಾಯ ಮಾಡ್ತಾರಲ್ಲ ಪ್ರಭುಜಿ ಅವರೆಲ್ಲರೂ, ಮತ್ತೆ ಅವರೆಲ್ಲರೂ ಸಹಾಯ ಮಾಡ್ತಾರೆ. ಹೌದು, ತುಂಬಾ ದೊಡ್ಡ ಇದು. ಅದು 2-3 ಅಧ್ಯಾಯಗಳಿದೆ ಭಾಗವತದಲ್ಲಿ, ಆತನೇ ಕೃಷ್ಣ ಪುಸ್ತಕದಲ್ಲಿ. ಹರೇ ಕೃಷ್ಣ ಪ್ರಭು. ಹೇಳಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಇದು ಅಶ್ವಮೇಧ ಯಾಗಕ್ಕೆ ದೇವೋತ್ತಮ ಪರಮ ಪುರುಷ ಅನ್ನೋದು ವಿಷ್ಣು ಬರ್ತಾರೆ, ಆಮೇಲೆ ಇಂದ್ರನು ಬರ್ತಾರೆ. ಬಟ್ ಯಾವ ವಿಷ್ಣು ಬರ್ತಾರೆ ಪ್ರಭುಜಿಗೆ? ಸಾಮಾನ್ಯವಾಗಿ ಬರೋದು ಕ್ಷೀರದ ಕಷಾಯ ಬರ್ತಾರೆ, ವಿಷ್ಣು. ಇಲ್ಲ ಯಾರ? ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಎಲ್ಲ ವಿಷ್ಣುಗಳು ಒಂದೇ, ಅವ್ರೇನ್ ಬೇರೆ ಭಿನ್ನ ಅಲ್ಲ ಅವರು. ಸೊ ಭಗವಂತನು ಕ್ಷೀರದ ಕಷಾಯ ವಿಷ್ಣು ರೂಪದಲ್ಲಿ ಅವರು ಈ ಭೌತಿಕ ಜಗತ್ತಿನಲ್ಲಿ ಅವರ ಒಂದು ಲೋಕದಲ್ಲಿದ್ದಾರೆ. ಅವರು ಅಕ್ಷೀರ ಸಾಗರದಲ್ಲಿದ್ದಾರೆ. ಸಾಧಾರಣವಾಗಿ ಎಲ್ಲ ಅವತಾರಗಳು ಕೂಡ ಅವರ ಮೂಲಕವೇ ಅಂತ ಹೇಳೋದಿದೆ. ಸಾಮಾನ್ಯವಾಗಿ ಅವರೇ ಹೊಣೆಗಾರಿಕೆ ತಗೊಂಡು, ಅವರೇ ಬೇರೆ ಬೇರೆ ಅವತಾರಗಳು ತಗೊಂಡು, ಅವರು ಧರ್ಮದ ರಕ್ಷಣೆ, ಭಕ್ತರ ರಕ್ಷಣೆ, ಇವರ ಶಿಕ್ಷೆ ಅವರೇ ಮಾಡೋದು. ಕ್ಷೀರದ ಕಷಾಯ ವಿಷ್ಣು. ಆದ್ರೂ ಭಗವಾನಪಿ ವೈಕುಂಠ ಇಲ್ಲಿ ಹೇಳ್ತಾ ಇರೋದು. ಭಗವಾನಪಿ ವೈಕುಂಠ, ಅವನು ಈ ಭೌತಿಕ ಜಗತ್ತಿನಲ್ಲಿ ಇದ್ರು ಕೂಡ ಅದು ಕೂಡ ವೈಕುಂಠವೇ ಭಗವಂತನ. ಅಲ್ಲಿ ಆ ಕ್ಷೀರದ ಕಷಾಯ ವಿಷ್ಣು ಏನು ಅವ್ರ ಭೌತಿಕ ಜಗತ್ತಿನಲ್ಲಿಲ್ಲ, ಅವ್ರಿರೋದು ವೈಕುಂಠವೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತ ಎಷ್ಟಾದ್ರೆ ಸಹ ಇವರನ್ನು ಬಿಡುದೇ ಇಲ್ಲ, ಭಕ್ತರನ್ನು ಬಿಡುದೇ ಇಲ್ಲ ಅಲ್ಲ ಪ್ರಭುಜಿ? ಅಲ್ವಾ? ಅದು ಅವರು ಹೇಗಾದ್ರೂ ಮಾಡಿ ಯಾವ್ದಾದ್ರು ಒಂದು ರೀತಿಯಲ್ಲಿ ಬಂದು ಅವರನ್ನು ಕಾಪಾಡ್ತಾರೆ. ಹಾಗೆ ಇಂದ್ರ, ಈಗ ಇವರು ಪೃಥು ಮಹಾರಾಜ ಕೂಡ ಭಕ್ತರೇ, ಆದ್ರೆ ಅವರದ್ದು ಶಕ್ತಾವೇಶ. ಆದ್ರೆ ಸಹ ಅವರು ಶಕ್ತಾವೇಶ ಅಲ್ಲ, ಇದು ಎಂತ ಶಕ್ತಿಯಾವೇಶ. ಆದ್ರೆ ಸಹ ಅವರು ಅಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದ ಕೂಡಲೇ ಬ್ರಹ್ಮಾನಂದ ಸಹ ಬಿಡಿಸ್ಲಿಕ್ಕೆ ಆಗ್ಲದೆ ಇವರು ಬಂದು ಈಗ ಅದನ್ನು ತನ್ನ ಭಕ್ತನ ನಾನು ರಕ್ಷಿಸ್ಬೇಕು ಅಂತ ಹೇಳಿಕೊಂಡು ಬರ್ತಾರೆ ಅಲ್ಲ ಪ್ರಭುಜಿ? ಅಲ್ಲ, ಬ್ರಹ್ಮ ಪರಿಹಾರ ಮಾಡಿದ್ದಾರೆ, ಆದ್ರೂ ಭಗವಂತನೇ ಸ್ವಯಂ ಅವರ ದರ್ಶನ ಕೊಡೋದಕ್ಕೆ, ಅವರನ್ನ ಆಶೀರ್ವದಿಸ್ಲಿಕ್ಕೆ ಹೌದು ಸ್ವಯಂ ಭಗವಂತನೇ ಮಾಡಿದ್ದಾರೆ. ಹಾಗೆ ನಾವು ತುಂಬಾ ಕಡೆ ನೋಡ್ಬೋದು. ಈಗ ಭಕ್ತ ಪ್ರಹ್ಲಾದ ಅವರನ್ನು ಸಹ ರಕ್ಷಿಸ್ಲಿಕ್ಕೆ ಭಗವಂತನೇ ಭೂಮಿಗೆ ಇಳಿದು ಬರ್ತಾರೆ. ತುಂಬಾ ಕಡೆ ನಾವು ನೋಡಿದ್ದೇವೆ ಹಾಗೆ. ಅಷ್ಟೇ ಪ್ರಭುಜಿ. ಹೌದು, ಸ್ವಯಂ ಭಗವಂತನೇ ಬರ್ತಾನೆ. ಹರೇ ಕೃಷ್ಣ ಪ್ರಭುಜಿ.